ನಮಸ್ತೆ ಎಲ್ರಿಗೂ. ಇವತ್ತೊಂದು ಪಲ್ಯ ಚಟ್ನಿ ಸಾಗು ಇಲ್ಲದೆ ತಿನ್ನಬಹುದಾದಂಥ ರುಚಿಯಾಗಿರುವಂಥ ಕಾಯಿ ಮತ್ತು ಬೆಲ್ಲ ಹಾಕಿ ಮಾಡಬಹುದಾದಂಥ ಸುಲಭದ ಮೆದು ಚಪಾತಿ ಮಾಡೋ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ನೋಡಿ. ಈ ಚಪಾತಿಯನ್ನು ಮಾಡೋದಕ್ಕೆ ನಮಗೆ ಮೊದಲಿಗೆ ಬೇಕಾಗಿರೋದು ಕಾಯಿ ತುರಿ. ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ತಗೊಂಡಿದ್ದೇನೆ. ಯಾಕಂತಂದರೆ ನಾನು 1 ಕಪ್ಪಷ್ಟು ಹಿಟ್ಟನ್ನು ಹಾಕಿ ಮಾಡ್ತಾ ಇದ್ದೇನೆ. ಒಂದು 3 ಜನರಿಗೆ ಆಗುವಷ್ಟು ಚಪಾತಿಯನ್ನು ಮಾಡ್ತಾ ಇದ್ದೇನೆ. ನೀವು ಜಾಸ್ತಿ ಜನರಿಗೆ ಮಾಡೋದಿದ್ರೆ ಜಾಸ್ತಿ ಕಾಯಿ ತುರಿಯನ್ನು ತಗೊಳ್ಳಿ. ಮೊದಲು ನಾವು ಕಾಯಿ ತುರಿಯನ್ನು ಏನು ಮಾಡಬೇಕು ಅಂತಂದರೆ ಒಂದು ಮಿಕ್ಸಿಯಲ್ಲಿ ಹಾಕಿ ಇದನ್ನ ನೀಟಾಗಿ ಈ ಥರ ಪುಡಿ ಮಾಡ್ಕೋಬೇಕು. ಅದು ತರಿ ಇರಬಾರ್ದು. ಸೊ ಈ ಥರ ಪುಡಿ ಮಾಡಿ ಅದನ್ನ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಹಾಕೋಬೇಕು. ನಾನು ಇದು ಜೋನಿ ಬೆಲ್ಲನ ಹಾಕ್ಕೊಂಡಿದ್ದೇನೆ. ನೀವು ನಾರ್ಮಲ್ ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಕ್ಕೊಳ್ಳಿ. ಯಾಕಂತಂದರೆ ಸರಿಯಾಗಿ ಪುಡಿ ಆಗಬೇಕು. ಇಲ್ಲದಿದ್ದರೆ ಕಾಯಿ ತುರಿಯನ್ನು ಹಾಕೋವಾಗಲೇ ಗ್ರೈಂಡ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. ಇಷ್ಟನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜೋನಿ ಬೆಲ್ಲ ಆದರೆ ಡೈರೆಕ್ಟಾಗಿ ಹಾಕ್ಬೋದು. ಈ ಉಂಡೆ ಬೆಲ್ಲ ಇರುತ್ತಲ್ಲ ಅದನ್ನ ನೀವು ಗ್ರೈಂಡ್ ಮಾಡಿ ಬೇಕಾದರೂ ಹಾಕ್ಕೊಳ್ಳಿ. ಇಲ್ಲಾಂದರೆ ಚೆನ್ನಾಗಿ ನೈಸಾಗಿ ಗುದ್ಬಿಟ್ಟು ಹಾಕೋಬೇಕು. ಇಲ್ಲದಿದ್ದರೆ ಅದು ಗಂಟಿದ್ರೆ ನಮಗೆ ಚಪಾತಿ ಲಟ್ಟಿಸೋಕ್ಕೆ ಬರಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸರಿ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಒದ್ದೆ ಮಾಡ್ಕೊಂಡಾದ ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆ ಅಂತಂದರೆ ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬಾ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಸೆಕೆ ಟೈಮಲ್ಲಿ ನಮ್ಮ ದೇಹನ ತುಂಬಾ ಕೂಲಾಗಿಡುತ್ತೆ. ಇದಕ್ಕೆ ಇವಾಗ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾವು ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಳ್ಳಿ. ಈ ಹಿಟ್ಟನ್ನು ನಾದ್ಕೊಳ್ಳೋಕ್ಕೆ ತುಂಬ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ. ಕಾಯಿ ತುರಿ ಹಾಕೋದ್ರಿಂದ ತುಂಬಾ ಮೆತ್ತಗಾಗಿ ಬರುತ್ತೆ ಈ ಚಪಾತಿ, ಮತ್ತು ತುಂಬಾ ಹಿಟ್ಟು ಕೂಡ ತುಂಬಾ ಮೆತ್ತಗಾಗುತ್ತೆ. ಬೇಕಾದರೆ 1 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಹಾಕೊತಾ ಇದ್ದೀನಿ. ನೀವು ನಾರ್ಮಲ್ ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ಚಪಾತಿ ತುಂಬಾ ಮೆದುವಾಗಿ ಬರುತ್ತೆ, ಡ್ರೈ ಆಗಲ್ಲ, ರೊಟ್ಟಿ ಥರ ಆಗಲ್ಲ. ಸೊ ಈ ಹದಕ್ಕೆ ನಾವು ಹಿಟ್ಟನ್ನು ನಾದ್ಕೋಬೇಕು. ನೋಡಿ, ಇಷ್ಟು ಮೆತ್ತಗಾಗಬೇಕು. ಒಂದು ವೇಳೆ ಚಪಾತಿ ಹಿಟ್ಟು ತುಂಬ ಗಟ್ಟಿಯಾಯಿತು ಅಂತಂದರೆ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗಾಯಿತು ಅಂತಂದರೆ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಅದೇನು ನಾವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಹಿಟ್ಟು ರೆಡಿ ಆಗಿದೆ. ಇದನ್ನ ನಾವು ಸಮ ಪ್ರಮಾಣದಲ್ಲಿ ಭಾಗ ಮಾಡಿಕೊಂಡು ಉಂಡೆನ ಮಾಡ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆನ ಮಾಡ್ಕೊತಾ ಇದ್ದೇನೆ. ನೀಟಾಗಿ ಉಂಡೆ ಮಾಡ್ಕೊಳ್ಳುವಾಗ ನೀಟಾಗಿ ಉಂಡೆ ಮಾಡ್ಕೊಳ್ಳಿ. ಯಾಕಂತಂದರೆ ಉಂಡೆಯಲ್ಲಿ ಕ್ರ್ಯಾಕ್ ಇದ್ದರೆ ಚಪಾತಿ ಲಟ್ಟಿಸುವಾಗ ಅದು ಕಟ್ ಆಗುತ್ತೆ, ನಮಗೆ ಪರ್ಫೆಕ್ಟಾಗಿ ಬರಲ್ಲ. ಈ ಥರ ನೀಟಾಗಿ ರೆಡಿ ಮಾಡಿಟ್ಕೊಂಡಿದ್ದೇನೆ. ಇವಾಗ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ನಾವು ಚಪಾತಿನ ಲಟ್ಟಿಸ್ಕೋಬೋದು. ಲಟ್ಟಿಸ್ಕೊಳ್ಳುವಾಗಲೂ ಅಷ್ಟೇ ತುಂಬ ರೋಲರ್ ಮೇಲೆ ತುಂಬ ಪ್ರೆಷರ್ ಹಾಕ್ಕೊಂಡು ನಾವು ಲಟ್ಟಿಸ್ಕೋಬಾರ್ದು. ಯಾಕಂತಂದರೆ ಚಪಾತಿ ಗಟ್ಟಿಯಾಗಿ ಬರುತ್ತೆ. ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿದರೆ ಮೆದುವಾಗಿರುವಂಥ ಚಪಾತಿನ ಯಾರು ಬೇಕಾದರೂ ಆರಾಮ್ಸೆ ಮಾಡ್ಬೋದು. ಜಾಸ್ತಿ ಪ್ರೆಷರ್ ಹಾಕದೆ ನೀಟಾಗಿ ಥರ ಲಟ್ಟಿಸ್ಕೋಬೇಕು. ಯಾಕಂತಂದರೆ ತುಂಬ ಪ್ರೆಷರ್ ಹಾಕಿದ್ರೆ ನಾನು ಹೇಳಿದಾಗೆ ಗಟ್ಟಿಯಾಗಿ ಬರುತ್ತೆ. ಜಾಸ್ತಿ ದಪ್ಪ ಮಾಡೋದಕ್ಕೆ ಹೋಗಬೇಡಿ, ತುಂಬ ತೆಳ್ಳಗೆ ಮಾಡೋದಕ್ಕೂ ಕೂಡ ಹೋಗಬೇಡಿ. ನೋಡಿ, ಈ ಹದಕ್ಕೆ ಸಾಕು. ಇದು ಕಾಯಿ ಹಾಕಿರೋದ್ರಿಂದ ನಿಮಗೆ ಯಾವ ಥರ ಮಾಡಿದರೂ ಇದು ಸಾಫ್ಟಾಗೇ ಬರುತ್ತೆ. ತವನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಚಪಾತಿ ಕಾಯಿಸುವಾಗ ಇನ್ನೊಂದು ಟಿಪ್ಸ್ ಏನು ಅಂತಂದರೆ ತವನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಇಲ್ದಿದ್ರೆ ಚಪಾತಿ ಅರ್ಧ ಕಾಯುತ್ತೆ ಮತ್ತು ನಮಗೆ ಬೇಕಾದಾಗೆ ಬರಲ್ಲ. ತವನ ಚೆನ್ನಾಗಿ ಕಾಯಿಸ್ಕೊಂಡು ಚಪಾತಿನ ಹಾಕ್ಕೊಂಡು ಮೇಲ್ಗಡೆಯಿಂದ ಅದಕ್ಕೆ ಬೇಕಾದರೆ ಸ್ವಲ್ಪ ತುಪ್ಪ ಅಥವಾ ಆಯಿಲ್ ಸವರ್ಬೋದು, ನಿಮ್ಮಿಷ್ಟ. 2 ಸೈಡು ಕೂಡ ನೀಟಾಗಿ ನಾವು ಕಾಯಿಸ್ಕೋಬೇಕು. ನೋಡಿ, ಚಪಾತಿ ರೆಡಿ ಆಗ್ತಾ ಇದೆ. ನೀವು ಚಪಾತಿ ಮಾಡುವಾಗ ಉರಿಯನ್ನು ಜಾಸ್ತಿಯೇ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಕಮ್ಮಿ ಇಡಬಾರ್ದು. ಉರಿ ಕಮ್ಮಿ ಇಟ್ಟರೆ ಚಪಾತಿ ಪರ್ಫೆಕ್ಟಾಗಿ ಬರಲ್ಲ. ನೋಡಿ, ನೀಟಾಗಿ ನಮ್ಮ ಚಪಾತಿ ರೆಡಿಯಾಗಿದೆ. ಮೆದುವಾಗಿರುವಂತಹ ಕಾಯಿ ಮತ್ತು ಬೆಲ್ಲ ಮಾಡಿರುವಂಥ ಚಪಾತಿ ರೆಡಿಯಾಗಿದೆ. ಇದನ್ನ ತಿನ್ನೋದಕ್ಕಿದೆಯಲ್ವಾ, ನಮಗೆ ಯಾವ ಪಲ್ಯ, ಸಾಗು, ಚಟ್ನಿ ಏನೂ ಬೇಡ. ಸ್ವಲ್ಪ ಇದಕ್ಕೆ ತುಪ್ಪನ ಸವರ್ಕೊಂಡು ಹಾಗೆ ಬಿಸಿಯಾಗಿ ತಿಂತಾ ಇದ್ರೆ ಅದರ ಮಜಾನೇ ಬೇರೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.